ಸ್ವಾಮಿ ಕೊರಗಜ್ಜ ಮತ್ತು ಪರಿವಾರ ದೈವಗಳ ವಾರ್ಷಿಕ ನೇಮೋತ್ಸವ ವಿಜೃಂಭಣೆಯಿಂದ ಕಾಪುವಿನಲ್ಲಿ ಸಂಪನ್ನಗೊಂಡಿತು. ಕಷ್ಟ ಬಂದಾಗ ನಂಬಿ ಬಂದ ಭಕ್ತರಿಗೆ ಸದಾ ಇಂಬನ್ನು ನೀಡುತ್ತಾ ಹಲವಾರು ಕಾರಣಿಕೆಗಳನ್ನು ತೋರಿಸಿಕೊಟ್ಟು ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿರುವ ಕ್ಷೇತ್ರಗಳಲ್ಲಿ ಕಾಪು ಹಳೆ ಮಾರಿಗುಡಿ ಬಳಿ ಇರುವ ಕಾಪುವಿನ ಕೊರಗಜ್ಜನ ಕ್ಷೇತ್ರ ಕೂಡ ಒಂದಾಗಿದೆ. ಸ್ವಾಮಿ ಕೊರಗಜ್ಜ ಮತ್ತು ಪರಿವಾರ ದೈವಗಳ ವಾರ್ಷಿಕ ನೇಮೋತ್ಸವದ ಅಂಗವಾಗಿ ಸಾಮೂಹಿಕ ಚಂಡಿಕಾಯಾಗ ಮತ್ತು ಅನ್ನಸಂತರ್ಪಣೆ ನೆರವೇರಿತು. ಮೈಸಂದಾಯ, ಧೂಮವತಿ, ಬಂಟ, ಪಂಜುರ್ಲಿ ಪರಿವಾರ ದೈವಗಳ ಹಾಗೂ ಸ್ವಾಮಿ ಕೊರಗಜ್ಜ ದೈವದ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ವೈಭವದ ನೇಮೋತ್ಸವದಲ್ಲಿ ಪಾಲ್ಗೊಂಡು ಗಂಧ ಪ್ರಸಾದ ಸ್ವೀಕರಿಸಿ ಅಜ್ಜನ ಕೃಪೆಗೆ ಪಾತ್ರರಾದರು.